ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ದಂಪತಿಗಳು ಪುತ್ರ ಭಾಗ್ಯವನ್ನು ಪಡೆಯಲು ಇಚ್ಛಿಸುತ್ತಾರೆ. ಈ ವಿಡಿಯೋದಲ್ಲಿ ಶಿವ ಪುರಾಣದಲ್ಲಿ ಹೇಳಿರುವ 4 ಉಪಾಯಗಳನ್ನು ತಿಳಿಸುತ್ತೇವೆ. ಬನ್ನಿ ಸ್ನೇಹಿತರೆ, ಶಿವಪುರಾಣದಲ್ಲಿ ತಿಳಿಸಿರುವ ಆ 4 ಉಪಾಯಗಳು ಯಾವುದು ಎಂದು ನೋಡೋಣ. ಶಾಸ್ತ್ರಗಳಲ್ಲಿ ತಿಳಿಸಿರುವ 4 ಪುರುಷಾರ್ಥಗಳು ಯಾವುದು ಎಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಚಾಣಕ್ಯನ ಪ್ರಕಾರ ಈ 4 ಪುರುಷಾರ್ಥದಲ್ಲಿ ಯಾವ ಒಂದು ಜೀವನದಲ್ಲಿ ಇಲ್ಲದಿದ್ದರೂ ಅವರ ಜೀವನ ವ್ಯರ್ಥ. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಮೊದಲನೆಯದಾಗಿ ಸುಖವೆಂದರೆ ಆರೋಗ್ಯಕರವಾದ ದೇಹ. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಮೊದಲನೆಯ ಸುಖವೆಂದರೆ ಆರೋಗ್ಯಕರವಾದ ದೇಹ. ಎರಡನೆಯದು ಶ್ರೀಮಂತರಾಗುವುದು. ಮೂರನೆಯದು ಉತ್ತಮವಾದ ಜೀವನ ಸಂಗಾತಿ. ನಾಲ್ಕನೆಯ ಸುಖ ನಿಷ್ಠಾವಂತ ಮಕ್ಕಳು ಇರುವುದು. ಕೆಲವರು ಈ ಸುಖದಿಂದ ವಂಚಿತರಾಗಿರುತ್ತಾರೆ. ಶಿವಪುರಾಣದ ಪ್ರಕಾರ ಪುತ್ರ ಭಾಗ್ಯವನ್ನು ಪಡೆಯಲು ಇರುವ ಉಪಾಯಗಳು ಯಾವುದು ಎಂದು ತಿಳಿಯೋಣ ಬನ್ನಿ. ಶಾಸ್ತ್ರಗಳ ಪ್ರಕಾರ ಯಾರಿಗೆ ಪುತ್ರ ಭಾಗ್ಯ ಇರುವುದಿಲ್ಲವೋ ಅವರಿಗೆ ಮುಕ್ತಿ ಸಿಗುವುದಿಲ್ಲ. ಯಾವ ವ್ಯಕ್ತಿಯ ಪುತ್ರ ಅವರಿಗಿಂತ ಮುಂಚೆಯೇ ಮರಣ ಹೊಂದಿರುತ್ತಾರೋ ಅವರಿಗೂ ಸಹ ಮುಕ್ತಿ ಸಿಗುವುದು ಕಷ್ಟ. ತಂದೆಯ ದಹನ ಸಂಸ್ಕಾರದಲ್ಲಿ ಅಂತಿಮ ಯಾತ್ರೆಯಲ್ಲಿ ಪುತ್ರನು ಪಾಲ್ಗೊಳ್ಳದಿದ್ದರೆ ಅಂಥವರಿಗೂ ಮುಕ್ತಿ ಸಿಗುವುದಿಲ್ಲ. ಪುತ್ರನು ತಂದೆಯ ಪಿಂಡ ಪ್ರದಾನ ಮಾಡದಿದ್ದರೆ ಅಂಥವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಇದರಿಂದ ತಿಳಿಯುವುದೇನೆಂದರೆ ಪುತ್ರ ಪ್ರಾಪ್ತಿಯು ಈ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲಿಯೂ ಪರಿಣಾಮ ಬೀಳುತ್ತದೆ. ಶಿವಪುರಾಣದ ಪ್ರಕಾರ ಈ 4 ಉಪಾಯವನ್ನು ಮಾಡಿದರೆ ಖಂಡಿತ ಪುತ್ರ ಪ್ರಾಪ್ತಿಯಾಗುತ್ತದೆ. ಮೊದಲನೆಯ ಉಪಾಯವೇನೆಂದರೆ ದೇವರ ಪೂಜೆ. ವಿಶೇಷವಾಗಿ ಸ್ತ್ರೀಯರಿಗೆ ಹೇಳಿರುವ ಪೂಜೆ ಏನೆಂದರೆ ಮುಟ್ಟಾದಾಗ 7 ದಿನ ತನಕ ದೇವರ ಪೂಜೆಯನ್ನು ಮಾಡಬಾರದು. ಈ ಸಮಯದಲ್ಲಿ ಗರ್ಭಧಾರಣೆ ಮಾಡಬಾರದು. 7 ದಿನಗಳ ನಂತರ ಸ್ನಾನವನ್ನು ಮಾಡಿ ದೇವರನ್ನ ಪೂಜಿಸಬೇಕು. ಜೊತೆಯಲ್ಲಿ ಅರ್ಚನೆಯ ಸಹ ಮಾಡಬೇಕು. ಹೀಗೆ 7 ದಿನಗಳ ಕಾಲ ಮಾಡಬೇಕು. ಈ ಸಮಯದಲ್ಲಿ ಗರ್ಭಧಾರಣೆ ಮಾಡಬಾರದು. ಹಾಗೆ ಮಾಡಿದರೆ ಹುಟ್ಟುವ ಸಂತಾನವು ಕೆಟ್ಟವರಾಗಿರುತ್ತಾರೆ. ತಂದೆ ತಾಯಿಗೆ ದುಃಖ ತರುವಂತರಾಗಿರುತ್ತಾರೆ. 8ನೆಯ ದಿನ ಗರ್ಭಧಾರಣೆ ಮಾಡಿದರೆ ಅಂತಹ ಸಂತಾನ ಸುಶೀಲವಂತ ಮತ್ತು ನಿಷ್ಠಾವಂತ ಪುತ್ರನಾಗಿರುತ್ತದೆ. ಮತ್ತೊಂದು ಉಪಾಯವೇನೆಂದರೆ ಶಿವನ 11 ದಿನದ ವ್ರತ. ಪುತ್ರ ಪ್ರಾಪ್ತಿಗಾಗಿ ವ್ರತವನ್ನು ಮಾಡಬೇಕು. ಇದರ ಜೊತೆಗೆ ಶಿವನ ಮಹಿಮೆಯನ್ನು ಪಠಿಸಬೇಕು. ಈ 11 ದಿನಗಳ ಕಾಲ ಬಡ ಮಕ್ಕಳಿಗೆ ಊಟ ಕೊಡಬೇಕು. ಹೀಗೆ ಮಾಡುವುದರಿಂದ ಪುಣ್ಯ ಸಿಗುತ್ತದೆ, ಶಿವನಿಗೆ ಸಂತೋಷವಾಗುತ್ತದೆ. 3ನೆಯ ಉಪಾಯವೇನೆಂದರೆ ಕನ್ಯಾ ಭೋಜನ. ಸೋಮವಾರದಂದು 21 ಕನ್ಯರಿಗೆ ಅನ್ನದಾನವನ್ನು ಹಾಕಬೇಕು. ಇದರ ಜೊತೆಗೆ ಭಕ್ತಿಯಿಂದ ಶಿವನ ಪೂಜೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಪುತ್ರ ಪ್ರಾಪ್ತಿಯಾಗುತ್ತದೆ. 4ನೆಯದು ಸೋಮವಾರ ಶಿವನ ಪೂಜೆ ಮಾಡುವುದು. ಯಾವ ದಂಪತಿಗಳು ಪುತ್ರ ಪ್ರಾಪ್ತಿಗೆ ಇಚ್ಛಿಸುತ್ತಾರೋ ಅವರು ಸೋಮವಾರದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ನಂಬಿಕೆಯಿಂದ ಶಿವನನ್ನು ಪ್ರಾರ್ಥಿಸಬೇಕು. ಶ್ರದ್ಧೆಯಿಂದ ಪುತ್ರ ಪ್ರಾಪ್ತಿಗಾಗಿ ಶಿವನಲ್ಲಿ ಪ್ರಾರ್ಥಿಸಬೇಕು. ಇಂಥವರಿಗೆ ಖಂಡಿತವಾಗಿಯೂ ಸಂತಾನ ಭಾಗ್ಯವು ಸಿಗುತ್ತದೆ ಎಂದು ಶಿವಪುರಾಣದಲ್ಲಿ ತಿಳಿಸಲಾಗಿದೆ. ಹಾಗೆ ಸೋಮವಾರ ಬೆಳಗ್ಗೆ ಸ್ನಾನ ಮಾಡಿ ಶಿವನ ಆರಾಧನೆ ಮಾಡಬೇಕು. ಈ 4 ಉಪಾಯವನ್ನು ಮಾಡಿದರೆ ಖಂಡಿತವಾಗಿಯೂ ಪುತ್ರ ಸಂತಾನ ಭಾಗ್ಯವು ಎಲ್ಲರಿಗೂ ಸಿಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.